ಪ್ರಸ್ತುತ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ಭೀತಿಯಿಂದಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಲಭ್ಯತೆ ಕಾರಣದಿಂದ ಹೋಟೆಲ್ ರೆಸ್ಟೋರೆಂಟ್ಗಳನ್ನು ನಡೆಸಲು ದೊಡ್ಡ ಸಮಸ್ಯೆ ಎದುರಾಗಿದೆ. ಎಲ್ಪಿಜಿ ಅಥವಾ ಅಡುಗೆ ಅನಿಲ ವಿತರಣೆ ಸಾಂಗವಾಗಿ ನಡೀತಾ ಇದೆ. ಆದರೆ ಜನ ಗೊಂದಲಕ್ಕೊಳಗಾಗಿದ್ದಾರೆ. ಅಗತ್ಯ ಇಲ್ಲದಿದ್ರೂ ಬುಕ್ಕಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಗ್ಯಾಸ್ ನಿಜವಾಗ್ಲೂ ಕಡಿಮೆ ಇಲ್ಲ. ಕೇಂದ್ರ ಸರ್ಕಾರ ಸಾಮಾನ್ಯ ಗ್ರಾಹಕರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಅಡುಗೆ ಅನಿಲ 1 ತಿಂಗಳಿಗಾಗುವಷ್ಟು ನೀಡ್ತಾ ಇದೆ. ಸಾಮಾನ್ಯ ಗ್ರಾಹಕರಿಗೆ ಗ್ಯಾಸ್ ಬುಕ್ಕಿಂಗ್ ಅನ್ನ 21 ದಿನ ಇದ್ದದ್ದು 25 ದಿವಸಕ್ಕೆ ಮಾಡಿದ್ದಾರೆ ಅಷ್ಟೇ. 1 ಸಿಲಿಂಡರ್ ಇದ್ದವರು 21 ದಿವಸದಲ್ಲಿ ಬುಕ್ಕಿಂಗ್ ಮಾಡಬಹುದಾಗಿದೆ. 2 ಸಿಲಿಂಡರ್ ಇದ್ದವರು ಮಾತ್ರ ಪುನಃ 25 ದಿನಗಳಲ್ಲಿ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಆಲ್ ಇಂಡಿಯಾ ಎಲ್ಪಿಜಿ ಅಸೋಸಿಯೇಷನ್ ಉಪಾಧ್ಯಕ್ಷರು ಹಾಗೂ ಕಾರ್ಕಳ ಮಾರುತಿ ಗ್ಯಾಸ್ ಏಜೆನ್ಸಿ ಮಾಲಕರಾದ ಎಸ್ ನಿತ್ಯಾನಂದ ಪೈ ಹೇಳೋ ಪ್ರಕಾರ 1 ದಿವಸಕ್ಕೆ 700 ರಿಂದ 750 ಬುಕ್ಕಿಂಗ್ ಆಗುವಲ್ಲಿ 1,500ಕ್ಕೆ ಹೋಗ್ತಾ ಇದೆ. ನಿಜವಾಗಿ ಗ್ಯಾಸ್ ಸಿಲಿಂಡರ್ ಬೇಕಾಗುವ ಗ್ರಾಹಕರಿಗೆ ಇದು ತೊಂದರೆಯನ್ನ ನೀಡ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಬಗ್ಗೆ ಸಾರ್ವಜನಿಕರು ಗೊಂದಲಕ್ಕೊಳಗಾಗುವುದು ಬೇಡ. ಬುಕ್ಕಿಂಗ್ ವಿಚಾರದಲ್ಲಿ ನಿತ್ಯಾನಂದ ಪೈ ಅವರು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಒಂದು ದಿವಸಕ್ಕೆ ಎವರೇಜ್ 700-750 ಬುಕ್ಕಿಂಗ್ ಆಗ್ತಾ ಇತ್ತು. ಈಗ ಅದು 1,500ಕ್ಕೆ ಹೋಗಿದೆ. 1,500ಕ್ಕೆ ಹೋಗೋದ್ರಿಂದ ನಿಜವಾಗಿ ಯಾರಿಗೆ ಬೇಕೋ ಅವರಿಗೆ ತೊಂದರೆ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಅಡುಗೆ ಅನಿಲ 85% ಉಪಯೋಗ ಮಾಡಿದರೆ 15%ದಷ್ಟು ಕಮರ್ಷಿಯಲ್ ಸಿಲಿಂಡರ್ನ ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಉಪಯೋಗ ಮಾಡ್ತಾರೆ. ಕೇಂದ್ರ ಸರ್ಕಾರ ಯಾವುದೇ ಇಂಡಸ್ಟ್ರಿಗೆ, ಹೋಟೆಲಿಗೆ ಕೊಡುವುದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಬರೇ ದಿನ ಬಳಕೆಯ ಗ್ರಾಹಕರಿಗೆ ಕೊಡುವಂತಹದ್ದನ್ನು ಮಾತ್ರ ಮಾಡಿದೆ. ಇನ್ನೊಂದು ಸ್ವಲ್ಪ ದಿವಸ, ಈಗ ಇರಾನ್ನಿಂದ ಹಡಗು ಬರಲಿಕ್ಕೆ ಪ್ರಾರಂಭ ಆಗಿದೆ. ಇನ್ನೂ ಅಂತಹ ದೊಡ್ಡ ಸಮಸ್ಯೆ ಆಗಲಿಕ್ಕೆ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ.